ಅವರು ಬಂದಿಲ್ಲ. ಮುಂದೆ ಕಾತೆ 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 ಅವರು ಇನ್ನೂ ಬಂದಿಲ್ಲ. ಸೀದಾ ಹೋದೆ ಪಿ ಟಿ ಸರ್. ಹಲೋ ನಮಸ್ಕಾರ ಮಾತರಿಗ್ಲ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನಿತ ವೀಡಿಯೋ ದಾದ ನಿತ್ತೆನೆ ಫಸ್ಟೇ ಸ್ಟಾರ್ಟಿಂಗ್ ಬಂದು ಬಿಡ್ಪೆ. ಯಾನೊಂದು ಅರ್ಜೆಂಟ್ ಒಂಚೂರು ಅಟ್ಲೀಸ್ಟ್ ಇಂಟ್ರೊಡಕ್ಷನ್ ಡಾಂಡಲ ಯಾನು ಉಪ್ಪು ಗಾಂದಿತ್ತೆ ಪಾತಿರೊಂದುಪ್ಪುನು ದಾದ ಪಂಡ ಇತ್ತೆ ಎಂಕುಲ್ ಕುಲೊಂದು ಪಾತಿರೊಂದಿತ್ತ ಎಲ್ಲ ತನಿಷ್ ಲೈಡ್ ಚೂರು ಕನ್ನಡ ಪಾತಿರ್ಪಾದೆ ನಿಕುಲ್ ಪ್ಲೀಸ್ ತೂಲೆ ಯಾನಂತೂ ತೆಲ್ತದೆ ಅವೆ ಎಂಕಂತೂ ಎಗ್ಡೆ ಟೈಮ್ ಪಾಸ್ ಆಂಡು ನಿಕಲಿಗ್ಲ ಟೈಮ್ ಪಾಸ್ ಆವು ಈ ವಿಡಿಯೋನ ತೂಲೆ. ಸೊ ತನಿಷ್ ನಿಕಲೇನು ತೆಲ್ಪಾದಿತ್ತಂಡ ಜೋಕುಲ ಮಾತ ವೀಡಿಯೋ ಪಂಡ ಕಮೆಂಟ್ ಸೆಕ್ಷನ್ ಆಫ್ ಆಪುಂಡು ಮಿನಿ ಆನ್ ಇತ್ತು ನಾ ಕಮೆಂಟ್ ಸೆಕ್ಷನ್ ತನಿಷ್ ತೆಲ್ಪಾದಿತ್ತನ ಕಮೆಂಟ್ ಮಲ್ತದ ಪಲ್ಲೆ. ಓಕೆನಾ ತೂಲೆ ಹೇಳ ನಿಂದು ನೀರಿದ್ದು ಸ್ಟೋರಿ ಹೇಳ ಕನ್ನಡದಲ್ಲಿ ಬೇಗ ಹೇಳು. ನಿನ್ನ ಹತ್ರ ನೀರಿದ್ದು ವಾಟರ್ ಬಾಟಲ್ ಇಲ್ಲ ಅಲ್ಲ, ಕಳ್ದಾಕಿದೆಯಲ್ಲ, ನೀ ಹೇಗೆ ನೀರು ಕುಡಿತಿ ಶಾಲೆಯಲ್ಲಿ? ಫಸ್ಟ್ ಫ್ಲೋರಿಗೆ ಹೋಗ್ತೀನಿ. ಹೋದ ಮೇಲೆ ಅಲ್ಲಿ ನೀರು ಇಲ್ಲಿದ್ರೆ ನಾನು ಆಂಟಿ ಹತ್ರ ಹೇಳ್ತೀನಿ ನೀರ್ ಖಾಲಿ ಆಗಿದೆ ಫಿಲ್ ಮಾಡಿ ಅಂತ. ಮತ್ತೆ ನಾನು ಸೆಕೆಂಡ್ ಫ್ಲೋರಿಗೆ ಹೋಗ್ತೀನಿ ಅದು ಫಿಲ್ ಆಗ್ಬೇಕಂತ. ಅಲ್ಲಿ ಕೂಡ ನೀರು ಇಲ್ಲಿದ್ರೆ ಫಸ್ಟ್ ಫ್ಲೋರಿಗೆ ಹೋಗ್ತೀನಿ. ಅಲ್ಲಿ ಕೂಡ ಇಲ್ಲಿದ್ರೆ ನೀನೆಂತ ಫ್ಲೋರ್ ತಿರ್ಗುದಾ, ಟೈಮ್ ಪಾಸ್ ಮಾಡುದಾ? ನೀರಿಲ್ಲದೊಂದು ನೆಪ ನಿನಗೆ ಅಲ್ಲ. ಅಲ್ಲಿ ಗ್ರೌಂಡ್ ಫ್ಲೋರಿಗೆ ಹೋಗ್ತೀನಿ. ಗ್ರೌಂಡ್ ಫ್ಲೋರ್ ಅಲ್ಲಿ ಇಲ್ಲಿದ್ರೆ ಸೀದಾ ಯಾನು ಬೇತ ಬಿಲ್ಡಿಂಗ್. ಹಲೋ ಎಕ್ಸ್ಕ್ಯೂಸ್ ಮೀ, ಸೀದಾ ಯಾನಲ್ಲ ಕನ್ನಡ ಸೀದಾ ಯಾನು ಬೇತ ಬಿಲ್ಡಿಂಗ್. ಸೀದಾ ನಾನು ಹೇಳ ಎಂತ ಉಂಟದ್ರಲ್ಲಿ? ಸೀದಾ ನಾನು ಬೇರೆ ಎದುರದ ಬಿಲ್ಡಿಂಗಿಗೆ ಹೋಗ್ತೀಯ? ಓಕೆ. ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ನೀರು ಇರ್ತದೆ. ಇಲ್ಲಿದ್ರೆ ಅಲ್ಲ, ಅಷ್ಟು ಫ್ಲೋರ್ ಅಲ್ಲಿ ಸಹ ನೀರಿರೋದಿಲ್ವಾ ಶಾಲೆಯಲ್ಲಿ? ಕೆಲವೊಮ್ಮೆ ಇರೋದಿಲ್ಲ ಅಂತೆ. ನೀ ಹೋಗಿಲ್ವಾ? ಹೋಗಿದ್ದೀನಿ ಕೆಲವೊಮ್ಮೆ. ಆದ್ರೆ ಅದು ಎದುರದ ಬಿಲ್ಡಿಂಗ್ ನೀನ್ ಎದುರದ ಬಿಲ್ಡಿಂಗ್ ಇನ್ನು ಹೋಗ್ಬೇಡ ಆಯ್ತಾ. ನೀನ್ ಎಂತ ಮಾಡು ಗೊತ್ತಾ, ಅದರ ಬದಲು ಸೀದಾ ರಿಕ್ಷಾ ಹತ್ತಿ ಮನೆಗೆ ಬಾ ಆಯ್ತಾ. ನೀನ್ ಫ್ಲೋರ್ ತಿರುಗುದು ಸಹ ಬೇಡ, ಎದುರದ ಬಿಲ್ಡಿಂಗ್ ಹೋಗುದು ಸಹ ಬೇಡ. ಮತ್ತೆ ನೀರ್ ಕೊಡ್ತೀನಿ. ಗ್ರೌಂಡ್ ಫ್ಲೋರ್ ಅಲ್ಲಿ ನೀರಿಲ್ಲದ್ರೆ ಸೀದಾ ಮಿತ್ತದ ಫ್ಲೋರಿಗೆ ಹೋಗ್ತೀನಿ. ಮಿತ್ತದ ಫ್ಲೋರಿಗೆ ವಾವ್ ಅಮೇಜಿಂಗ್. ಫಸ್ಟ್ ಫ್ಲೋರ್ ಅಲ್ಲಿ ಕೂಡ ನೀರಿಲ್ಲದ್ರೆ ನಿಂದು ನೀರ್ ಸಿಗೋದಿಲ್ಲ ಬಿಡು. ಯಾಕೆ ನೀನ್ ಡೆಸರ್ಟ್ ಅಲ್ಲಿ ಇರೋದಾ? ಸೆಕೆಂಡ್ ಫ್ಲೋರಿಗೆ ಹೋಗ್ತೀನಿ. ಅಲ್ಲಿ ಕೂಡ ಇಲ್ಲಿದ್ರೆ ಥರ್ಡ್ ಫ್ಲೋರ್ ಮತ್ತೆ ಫೋರ್ತ್ ಫ್ಲೋರ್. ಎಲ್ಲೂ ಇಲ್ಲದಿದ್ರೆ ನನ್ನ ಫ್ರೆಂಡ್ಸ್ ಹತ್ರ ಕೇಳ್ತೀನಿ. ನೀನ್ ಆ ಕೆಲಸ ಮೊದಲು ಮಾಡ್ಬೋದಲ್ಲ. ನೀನೆಂತ ಫ್ಲೋರ್ ತಿರ್ಗೋದಾ? ಡಾಂಕಿ ಕತ್ತೆ ಅಲ್ಲ, ಮೊದಲೇ ಮಾಡ್ಬೋದಲ್ಲ, ಫ್ರೆಂಡ್ ಹತ್ರ ಕೇಳಿ ಕುಡಿಬೋದಲ್ಲ. ನೀನ್ ಟೈಮ್ ಪಾಸ್ ಮಾಡೋದಲ್ಲ ಶಾಲೆಯಲ್ಲಿ. ಫ್ಲೋರ್ ತಿರುಗಿ ಮತ್ತೆ ಎದುರದ ಬಿಲ್ಡಿಂಗಿಗೆ ಹೋಗಿ ಮತ್ತೆ ಅದ್ಯಾವ್ದದು ಮಿತ್ತದ ಬಿಲ್ಡಿಂಗಿಗೆ ಹೋಗಿ. ಸದ್ಯ ಕೆಳಗೆ ಬಿಲ್ಡಿಂಗ್ ಗೊತ್ತುಂಟು, ಎಲ್ಲ ತಿರ್ತದ ಬಿಲ್ಡಿಂಗ್ ಅಂತ ಹೇಳ್ತಿದ್ದ. ಓಕೆ, ತಿರ್ತು ಬಿಲ್ಡಿಂಗ್ ಇಲ್ಲ ಅಲ್ಲ ಹಾಗೆ. PT ರೂಮ್ ಇದೆ, ಅದು ಅಂಡರ್ ಗ್ರೌಂಡ್. ಅದೆಲ್ಲಿರೋದು? ತಿರ್ತು. ಅಯ್ಯೋ ಮುಟ್ಟಾಳ. ಆ ದಿನ ಎಂತ ಆಯ್ತು ಹೇಳು. ಕತೆ ಒಳ್ಳೇದುಂಟು. ಕಾಂಪಿಟೇಷನ್ ದಪ್ಪಗ ಹಲೋ ಎಕ್ಸ್ಕ್ಯೂಸ್ ಮೀ, ಬ್ಲೇಡ್ ಕಟ್ ಅಂಡ್ ಕೈನ್ ಕಟ್ ಆಯ್ತು ಹೇಳ. ಬ್ಲೇಡ್ ಕಟ್ ಆಗಿಲ್ಲ, ನಿಂದು ಫಿಂಗರ್ ಆಯ್ತು. ಅದಕ್ಕೆ ಎಂತ ಇವಾಗ ನಾನು ಅಳ್ಬೇಕಾ? PT ರೂಮಿಗೆ ಹೋದೆ, ಅವರು ಬಂದಿಲ್ಲ. ಮುಂದೆ ಕಾತೆ ಅವರು ಇನ್ನೂ ಬಂದಿಲ್ಲ. ಸೀದಾ ಹೋದೆ PT ಸರ್ ಅನ್ನು ಕರೀದೆ. ಅವರು ಬರುವಾಗ ತುಂಬ ಹೊತ್ತಾಯ್ತು. ಇನ್ನು ಕಾತೆ ಮತ್ತೆ ಬಂದ್ರು. ಅವಾಗ ಬ್ಯಾಂಡೇಜ್ ಎಲ್ಲ ಹಾಕಿದ್ರು ಕೈಗೆ ಅಷ್ಟೇ ಮುಗಿತಾ? ಕತೆ ಮುಗಿತಾ? ನೀನು ಎಂತ ಅದು ಕಾತೆ ನೀನ್ ಕಾಯ್ಬೇಡ ಆಯ್ತಾ. ನಿನಗೆ ಒಂದೇ ಸೊಲ್ಯೂಷನ್, ಕಾಯ್ದು ಬೇಡ, ರಿಕ್ಷಾ ಹತ್ತಿ ಮನೆಗೆ ಬಾ. ನಾನು ಬ್ಯಾಂಡೇಜು ನೀರು ಎಲ್ಲ ಸಪ್ಲೈ ಇಟ್ಟಿರ್ತೀನಿ ಮನೆಯಲ್ಲಿ. ಓಕೆ,
ವಾಟರ್ ಬಾಟ್ಲ್ ಎಷ್ಟು ಕಳ್ದಾಕ್ತಿ ಮಗ ಶಾಲೆಯಲ್ಲಿ? ನಾನೆಂತ ವಾಟರ್ ಬಾಟಲ್ದು ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀನ ಇಲ್ಲಿ? ಆ? ಇನ್ನು ಇಲ್ಲ ನಿಂಗೆ ವಾಟರ್ ಬಾಟಲ್ ಇಲ್ಲ, ನೀನ್ ಹೀಗೆ ತಿರ್ತದ ಬಿಲ್ಡಿಂಗ್ ಮಿತ್ತದ ಬಿಲ್ಡಿಂಗ್ ಎದುರ್ದ ಬಿಲ್ಡಿಂಗಿಗೆ ಹೋಗಿ ಕುಡಿಬೇಕು. ಬಾಟಲ್ ಕ್ಯಾನ್ಸರ್. ಕನ್ನಡ ಬ್ಲಾಗ್ ಅಲ್ಲ, ಇದು ತುಳು ಬ್ಲಾಗೆ, ಆದ್ರೆ ನಿನ್ನ ಚಂದದ ಕನ್ನಡ ಕೇಳಲಿಕ್ಕೆ ಅಂತ ಈ ವಿಡಿಯೋ ಮಾಡಿದೆ. ಚಂದದಲ್ಲ. ಚಂದದಲ್ವಾ? ನಿಂಗೆ ಗೊತ್ತುಂಟ ಚಂದದಲ್ಲ ಅಂತ? ಮತ್ತೆ ಇದೆಂತ ಇದು? ನರಕದ. Okay, thanks for entertaining our viewers and subscribers all. Thank you so much. ಥ್ಯಾಂಕ್ಸ್ ಅಂಡ್ ಕಮೆಂಟ್ ಮಲ್ಪುಲೆ ತನಿಷ್ನ ಒಂದು ಕನ್ನಡ ಪಾತೆರ್ನ ಕಲೆಗ್ ವಾ ಖುಷಿ ಆಂಡ ದಾದವನ್ ಪೇರು ಮಸ್ತ್ ಎಂಟರ್ಟೈನಿಂಗ್ ಅಂದ್ ಫೀಲ್ ಆಂಡ. ಪ್ಲೀಸ್ ಕಮೆಂಟ್ ಮಲ್ಪುಲೆ ತನಿಷ್ನ ಕನ್ನಡ ಇಂಚೊಂಡು ಮಲ್ಲೆ ಕಮೆಂಟ್ ಮಂತದೆ. ಸಿ ಯು, ಬಾಯ್. ಇನ್ನಿತ ವಿಡಿಯೋ ಐತೆ ಓನ್ಲಿ ತನಿಷ್ ಪಾತೆರ್ನಿ ಪಕ್ಕಾತೊಂದುಪ್ಪೆ.